ನಮಸ್ತೆ. ಇದು ಶರಣು ಕಾಮಿಡಿ ಕಮಾಲ್ ವಿಶೇಷ ಕಾರ್ಯಕ್ರಮ ಮತ್ತು ನಾನು ನಿಮ್ಮ ಪ್ರೀತಿಯ ಕಮಲ್ ನಯನ್. ಈ ಮುರುಡಿ ಗ್ರಾಮದ ಶರಣು ಅವರು ಕಾಮಿಡಿ ಪಂಚ್ ಕೊಡ್ತಿದ್ರೆ ನಗುವಿನ ಜಾತ್ರೆ. ನಾವೆಲ್ಲರೂ ಸಾಮಾನ್ಯವಾಗಿ ಕ್ರಿಕೆಟ್ ಅನ್ನ ಆಡ್ತಾನೆ ಇರ್ತೀವಿ. ಆದರೆ ಆ ಕ್ರಿಕೆಟ್ನಲ್ಲಿಯೂ ಕೂಡ ಹಳ್ಳಿಗಳ ಕಡೆ ಭಯಂಕರವಾದ ಹಾಸ್ಯವನ್ನ ಹುಡುಕ್ತಾರೆ. ಕಾಲೇಜ್ನಲ್ಲಿ, ಎಕ್ಸಾಮ್ಸ್ನಲ್ಲಿ ಕಾಮಿಡಿ ಪಂಚ್ಗಳನ್ನು ಹುಡುಕಿ ತೆಗಿತಾರೆ ಈ ಮೇಷ್ಟ್ರು ವಿಶೇಷವಾಗಿ. ಇನ್ನು ನ್ಯೂ ಇಯರ್ ಡೇ, ಬಸ್ ಜರ್ನಿ, ಟೈಟ್ ಪಾರ್ಟಿಗಳ ಹಾಟ್ ಪಾರ್ಟಿ, ಈ ಎಲ್ಲವೂ ಕೂಡ ಮೇಷ್ಟ್ರ ಕಾಮಿಡಿ ಪಂಚ್ನಲ್ಲಿ ಹೇಗೆ ಮೂಡಿ ಬರುತ್ತೆ ಅನ್ನೋದನ್ನು ನಾವಿವತ್ತು ನೋಡಲೇಬೇಕು. ಬನ್ನಿ ಹಾಗಾದರೆ ಮೇಷ್ಟ್ರ ಕಾಮಿಡಿ ಪಂಚ್ ಹೇಗಿದೆ ನೋಡೋಣ. ಸ್ನೇಹಿತರೆ, ಮಾತಿನಲ್ಲೇ ನಮಗೆ ಆಶಯಗಳು ಸಾಕಷ್ಟು ಸಿಗ್ತವೆ. ಮಾತಾಡ್ತಾನೆ ಸಾಕಷ್ಟು ನಮ್ಮ ಜೀವನದಲ್ಲಿ ಆಸೆ ಸಿಗ್ತವೆ. ಆಸೆಗೆ ಇಂಥ ವಿಷಯ ಅಂತಲೇ ಇಲ್ಲ ನೋಡ್ರಿ. ಕಾಮನ್ ಆಗಿ ಮಾತಾಡುವಾಗ ಲೆಕ್ಕ ಹಾಕ್ರಿ ಅಂತಾರೆ. ನಾನು ಹೋದ ವರ್ಷ ನಮ್ಮ ಹೊಲದಲ್ಲಿ 50 ಚೀಲ ಮೆಕ್ಕೆಜೋಳ ಬೆಳೆದಿದ್ದೆ, ಈ ಸಲ ಬರೀ 30 ಚೀಲ ಆಗ್ಯಾವ, ಲೆಕ್ಕ ಹಾಕ. ಅವ ಸಂಗಪ್ಪನ ಹೆಂಡ್ತಿ ಹೋದ ವರ್ಷ ಬರೀ ಮದುವೆಯಾಗಿ ಬಂದಾಗ 58 kg ಇದ್ದಾಕಿ ಈಗ 78 kg ಆಗ್ಯಾಳ, ಲೆಕ್ಕ ಹಾಕ. ಅವ್ರ ತೂಕ ಲೆಕ್ಕ ಹಾಕ್ಬೇಕು ನಾವು. ಇವ್ರದರ ಒಂದು ಲೆಕ್ಕ. ಇನ್ನೊಬ್ರು ಮಾತಾಡ್ತಿರ್ತಾರೆ, ಮಾತೆತ್ತಿರ್ ಸಾಕು. ಉದಾಹರಣೆ ತಗೊಳ್ರಿ, ನಮಗೆ ಒಬ್ರು ಲೆಕ್ಚರ್ ಇದ್ರು, PUC ಇದ್ದಾಗ ಪಾಠ ಮಾಡ್ತಿದ್ರು. ಪಾಠ ಮಾಡುವಾಗ ಏನರ ಹೇಳೋವಾಗ ಉದಾಹರಣೆ ತಗೊಳ್ರಿ. ಉದಾಹರಣೆಗೆ ಕೊಪ್ಪಳನ ತಗರ್ರಿ, ಉದಾಹರಣೆಗೆ ತಾಜ್ ಮಹಲ್ ತಗರ್ರಿ, ಉದಾಹರಣೆಗೆ ಬಳ್ಳಾರಿನ ತಗರ್ರಿ. ಏನು ಇವ್ರ ಅಪ್ಪನ ಮನೆ ಆಸ್ತಿನ ಕೊಟ್ಬಿಡ್ತಾರ ಇವ್ರು? ಪ್ರತಿ ಸಲ ಇವು ಮಾತಿನಲ್ಲೇ ಸಿಗ್ತಕ್ಕಂಥವು ಸಾಕಷ್ಟು. ಇನ್ನು ಅದೇ ರೀತಿಯೊಳಗೆ ನಮಗೆ ಯಾವ ರೀತಿ ಹೇಳ್ಕೊತಾರೆ ಮಾತಿನಲ್ಲೇ ಇರ್ಬೇಕಾದ್ರೆ, ಪ್ರತಿ ಸಲ ಅಂದಾಗ ನೀವು ನೋಡಬೇಕು. ಒಬ್ಬ ಹೆಣ್ಮಕ್ಳು ಹೇಳ್ತಿದ್ಲು, ನಮ್ಮ ಯಜಮಾನ್ರು ಬೆಳಿಗ್ಗೆನೆ ಸ್ನಾನ ಮಾಡ್ತಾರೆ, ನೀವು ನೋಡಬೇಕು. ಅವ್ರ ಯಜಮಾನ್ರು ಸ್ನಾನ ಮಾಡೋದು ಇವ್ರು ನೋಡೋಕೆ ಹೋಗ್ಬೇಕು. ಅವ್ರು ಏನಿಲ್ಲ, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಹೊರಗಡೆ ಕೂತ್ಕೊಂಡು ನೀರು ಹಾಕೋತಿರ್ತಾರೆ, ನೀವು ನೋಡಬೇಕು. ಎಲ್ಲಿ ಕರ್ಮ ರೀ ಇದು? ಅವ್ರು ಸ್ನಾನ ಮಾಡೋದು ಇವ್ರು ನೋಡ್ಬೇಕಂತ ಅವ್ರಿಗೆ ಗೊತ್ತಾಗೋದಿಲ್ಲ ಅದು ಮಾತಲ್ಲಿ. ಪ್ರತಿ ಮಾತಿಗೊಮ್ಮೆ ನೀವು ನೋಡಬೇಕು, ಅವ್ರಿಗೆ ರೂಢಿಯಾಗಿಬಿಟ್ಟಿರ್ತೈತೆ ಅದು. ಸ್ನೇಹಿತರೆ, ಈ ನಿತ್ಯ ಮಾತುಗಳಿಂದ ಆಸೆ ಸಿಗೋದಾದ್ರೆ ನಮ್ಮ ಸ್ನೇಹ ಬಳಗದಲ್ಲೂ ಕೂಡ ನಾವು ಒಂದು 10 ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಮ್ಮೆ ಸಿನಿಮಾ ನೋಡೋಕೆ ಹೋಗಿದ್ವಿ. ಹೊಸ ಸಿನಿಮಾ ರಿಲೀಸ್ ಇರ್ತದೆ, ಹೋಗೋ ನಡ್ರಲ್ಲೇ ನೋಡೋಣ ಅಂತಂದು ಹೋಗಿದ್ವಿ. ನಮ್ಮ ಫ್ರೆಂಡ್ಸ್ ಒಳಗೆ ಒಬ್ಬ ತಿಮ್ಮ ಅಂತ ಇದ್ದ, ಭಾರಿ ಅಂದ್ರೆ ಭಾರಿ ಅವ ಅಂತ ಒಂಥರ ಕೋತಿ ಇದ್ದಂಗೆ ಎಲ್ಲದಕ್ಕೂ. ಹೋದ್ವಿ, ಒಳಗಡೆ ಕುಂತ್ಕೊಂಡ್ವಿ, ಸಿನಿಮಾ ಸ್ಟಾರ್ಟ್ ಆಯ್ತು. ನಾವೆಲ್ಲರೂ ಒಂದು ಲೈನಾಗ ಕುಂತೀವಿ, ಈ ಮಗ ಸಪ್ರೇಟ್ ಮುಂದೆ ಕುಂತ್ಕೊಂಬಿಟ್ಟ. ನಾವೊಂದು 7 ಮಂದಿ ಒಂದು ಕಡೆ ಕುಂತೀವಿ, ಇವನೊಬ್ಬನ ಸಪ್ರೇಟ್ ಕೂತ್ಕೊಂಡನ. ಇವನು ಪಕ್ಕದಾಗ ಅಜ್ಜಿ ಕೂತಿದ್ಲು, ಕೈಯಲ್ಲಿ ಪೆಪ್ಸಿ ಬಾಟ್ಲಿ ಹಿಡ್ಕೊಂಡು ಕೂತ್ಕೊಂಡಿದ್ಲು. ನಾವೆಲ್ಲರೂ ಸಿನಿಮಾ ನೋಡಕತ್ತೀವಿ ಹಿಂಗೆ, ಆ ಮಗ ಬರೀ ಅಜ್ಜಿ ಮುಖ ನೋಡಕತ್ತೇನ. ಯಾಕಂದ್ರೆ ಆ ಅಜ್ಜಿ ಹೊರಗಿಂದ ಪೆಪ್ಸಿ ಬಾಟ್ಲಿ ತಂದಿತ್ತೇನ, ಸ್ವಲ್ಪ ಹಿಂಗೆ ಕುಡಿಬೇಕಂತಂದು ಹಿಂಗೆ ಹಿಡ್ಕೊಂತೈತಿ, ಮತ್ತೆ ಹಿಂಗೆ ಇಡುತ್ತಾ, ಮತ್ತೆ ಆ ಕಡೆ ನೋಡ್ಕೊಂತ ಇವ ಕಂಟಿನ್ಯೂ ಆ ಅಜ್ಜಿ ನೋಡಕತ್ತೇನ. ಇದು ಸಿನಿಮಾ ಮುಗೀತು, 1ನೇ ಸೀನ್ ಮುಗೀತು, 2ನೇ ಸೀನ್ ಮುಗೀತು, 3ನೇ ಸೀನ್ ಮುಗೀತು. ಆ ಅಜ್ಜಿ ಏನು ಮಾಡ್ತಾ, ಆ ಬಾಟ್ಲಿ ಹಿಂಗೆ ಬಾಯಿಗೆ ಒಯ್ಯೋದು ಮತ್ತೆ ಇಡೋದು ಮಾಡಕತ್ತೈತಿ. ಈ ತಿಮ್ಮ ಅಜ್ಜಿನ ನೋಡಕತ್ತೇನ. ನಾವೆಲ್ಲ ಸಾಂಗ್ ನೋಡಿದ್ವಿ, ಇಂಟರ್ವೆಲ್ ಬಿಡ್ತು, ಇಂಟರ್ವೆಲ್ನಿಂದ ಹೊರಗೆ ಬಂದು ಒಳಗೆ ಕೂತ್ಕೊಂಡಿವಿ. ತಿಮ್ಮ ಮತ್ತೆ ಅಲ್ಲೇ ಕೂತ್ಕೊಂಡ. ಸಿನಿಮಾ ಇನ್ನೇನು ಮುಗಿಯಾಕೆ ಬಂತು, ಇನ್ನೂ ಒಂದು 5 ನಿಮಿಷ ಇತ್ತು ಅಷ್ಟೇ. ಅವಾಗ್ಲೂ ಇವ ಸಿನಿಮಾದ ಕಡೆ ಲಕ್ಷಣ ಇಲ್ಲ ತಿಮ್ಮನಿಗೆ. ಅಜ್ಜಿನ ನೋಡಕತ್ತೇನ. ಅಜ್ಜಿ ಮತ್ತೆ ಅವಾಗೊಮ್ಮೆ ಹಿಂಗೆ ಬಾಯಿವರೆಗೂ ಆ ಬಾಟ್ಲಿ ಹೋಯ್ತು, ಮತ್ತೆ ಹೋಗಿ ಅಲ್ಲೇ ಇಡ್ತು. ಸಿಟ್ಟು ಬಂದ್ಬಿಡ್ತೇವೆ ಅವನಿಗೆ. ಅವಾಗಲಿಂದ ನೋಡಕತ್ತಿದ್ದ. ತಗೊಂಬಿಟ್ಟ, ಕಸ್ಕೊಂಡನ್ನ ತಗೊಂಡು ಎತ್ತಿ ಗಟ 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 ಕುಡಿದ್ಬಿಟ್ಟ. ಕುಡ್ದು ಏನು ಅನ್ಬೇಕು, ಏ ಅಜ್ಜಿ ನಿಂಗೆ ಪೆಪ್ಸಿ ಕುಡಿಯೋದು ಗೊತ್ತಿಲ್ಲ, ನಾ ಕುಡಿದ್ಮೇಲೆ ಹಿಂಗೆ ಕುಡಿಬೇಕು ಅಂತ ಅಂದ. ಅವಾಗ ಅಂದ್ಲಾಕಿ, ತಮ್ಮ ನಾನು ಪೆಪ್ಸಿ ಕುಡಿಯೋದು ಗೊತ್ತಿಲ್ಲನ, ಅದು ಪೆಪ್ಸಿ ಅಲ್ಲಪ್ಪ, ಇಷ್ಟೊತ್ತು ಮಟ್ಟ ನಾನು ಅಡಿಕೆಲಿ ಹಾಕ್ಕೊಂಬಂದಿದ್ದೆ, ಅಡಿಕೆಯಲ್ಲಿ ರಸ ಉಗುಳಾಕತ್ತಿದ್ದೆ ಅದ್ರಾಗ. ಹೆಂಗಾಗಿರ್ಬೇಕು ಅವನಿಗೆ. ಎದ್ದು ಓಡ ಬಂದ ಮನೆವರೆಗೂ. ಸ್ನೇಹಿತರೆ, ಈ ಎಣ್ಣೆ ಪಾರ್ಟಿ ಅಂತ ಕರಿತೀವಲ್ಲ ನಾವು ಕುಡುಕರು, ಅವನೊಮ್ಮೆ ನಮ್ಮ ಬೆಂಗಳೂರಿನ ವಿಧಾನಸೌಧಕ್ಕೆ ವಾಚ್ಮ್ಯಾನ್ ಆಗಿಬಿಟ್ಟಿದ್ದ. ವಾಚ್ಮ್ಯಾನ್ ಆಗಿದ್ದ, ಯಾರನ್ನೂ ಒಳಗೆ ಬಿಡ್ತಿರ್ಲಿಲ್ಲ. ಕುಂತ್ಕೊಂಡ ಸಾಕ್ಷಾತ್ ಪರಮೇಶ್ವರ ಏನು ಮಾಡ್ಬಿಟ್ಟೊಮ್ಮೆ, ನಾನು ಬೆಂಗಳೂರಲ್ಲಿ ವಿಧಾನಸೌಧ ಕಟ್ಸ್ಯಾರಂತ ನೋಡಬೇಕು ಅಂತ ಬಂದ್ಬಿಟ್ಟ. ವಿಧಾನಸೌಧ ನೋಡೋಣ ಅಂತೇಳಿ ಬಂದು ಒಳಗೆ ಹೋಗ್ತಾನೆ. ಒಳಗೆ ಹೋಗ್ಬೇಕಂದ್ರೆ ವಾಚ್ಮ್ಯಾನ್ ಬಿಡವಲ್ಲ, ಫುಲ್ ಹಾಕ್ಕೊಂಬಿಟ್ಟಾನ. ನೋಡಪ್ಪ, ನಾನು ಈಶ್ವರ ಅದೀನಿ, ಒಳಗೆ ಹೋಗ್ಬೇಕು, ಬಿಡ ನನಗೆ ಅಂದ. ಅವ ಏನನ್ಬೇಕು, ನೀನು ಯಾರಾದ್ರೇನೋ ನಾ ಒಳಗೆ ಬಿಡಂಗಿಲ್ಲ ಅಂತ ಅಂದ. ಲೇ ತಮ್ಮ, ನಾನು ಕೈಲಾಸದಿಂದ ಬಂದಿರತಕ್ಕಂಥ ಈಶ್ವರ ಅದೀನಿ ಅಂತ ಅಂದ. ಪರಮೇಶ್ವರ ಅದೀನಿ ಅಂದ. ಅವ ಏನನ್ಬೇಕು, ಪರಮಾತ್ಮ ನೋಡ, ನಾ ಇನ್ನೂ ಒಂದು 90 ಯಾಕೆಂದ್ರೆ ನಿನಕಿನ ಡಬಲ್ ಪರಮಾತ್ಮಕ್ಕಿನಂದವ.
ಲೇ ತಮ್ಮ ಹಂಗಲ್ಲ, ಸ್ವರ್ಗ ಕೈಲಾಸದಿಂದ ಬಂದಿರತಕ್ಕಂಥ ಈಶ್ವರ ದಿನ ನಂದ. ನಾ ಈಶ್ವರಪ್ಪನ ಬಿಡಂಗಿಲ್ಲ, ನೀನೇನು ಒಳಗೆ ಬಿಡ್ತೀನಿ ಅಂದವ. ತಲೆ ಕೆಟ್ಟೋತು ಪರಮಾತ್ಮನಿಗೆ. ಸರಿಯಾಗಿ ಅರ್ಥ ಮಾಡ್ಕೋ, ಪರಮೇಶ್ವರ ಅದೀನಿ ನಾನು, ದೇವ್ರದೀನಿ, ಒಳಗೆ ಬಿಡು ನನ್ನ ಅಂದ. ಪರಮೇಶ್ವರನ ಆಧಾರ್ ಕಾರ್ಡ್ ತೋರಿಸಿ ನಿಂದ ಅಂದ. ಎಲ್ಲಿ ಹೋಗ್ಬೇಕು ಶಿವಪ್ಪ ಆಧಾರ್ ಕಾರ್ಡ್ ಮಾಡ್ಸಕ್ಕೆ? ಸಾಕಷ್ಟು ಸಿಗ್ತಾವೆ ಸ್ನೇಹಿತರು ಇಂಥ ಕುಡುಕರು. ಒಮ್ಮೆ ಪೊಲೀಸರು ಒಂದು ಹಳ್ಳಿಗೆ ಬಂದರು. ಯಾವುದೋ ಸುಸೈಡ್ ಕೇಸ್ ಆಗಿಬಿಟ್ಟಿತ್ತು. ದೊಡ್ಡದು ಆಲಮರಕ್ಕೆ ಒಂದು ಹೆಣ ನೇತು ಬಿದ್ದಿತ್ತು. ಸುಸೈಡ್ ಕೇಸ್ ಆಗಿದೆ ಬನ್ನಿ ಅಂತಂದ್ರು. ಪೊಲೀಸರು ಹೋದ್ರು, ನೋಡಿದ್ರು. ಇದು ಇಷ್ಟೊತ್ತಲ್ಲಿ ಇದನ್ನ ಯಾರಪ್ಪ ತೆಗೆಯೋದು ಅಂತ ಯೋಚನೆ ಮಾಡಕತ್ತಿದ್ದ ಪೊಲೀಸ್. ಅಲ್ಲೇ ರಂಗಪ್ಪ ಅಂತ ಒಬ್ಬ ಕೂತಿದ್ದ ಹಳ್ಳಿ. ಅವನು ಕರೆದ, ಏನಯ್ಯ ಇದೇನಾಗಿದೆ ಅಂದ. ಏನು ಗೊತ್ತಾಗ್ತಿಲ್ಲ ಸರ್, ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಹೌದು ಸರಿ, ಆ ಹೆಣವನ್ನು ತೆಗಿಬೇಕು ಕೆಳಗೆ. ಆ ಹೆಣ ತೆಗಿಯೋಕ್ಕೆ ನಿನಗೆ 300 ರೂಪಾಯಿ ಕೊಡ್ತೀನಿ, ಒಂದು 5 ನಿಮಿಷ ಆಗುತ್ತಾ, ತೆಗೆದು ಬಿಡ ಅಂತ ಹೇಳ್ದ. ಏನನ್ಬೇಕವ? ಆಗೋದಿಲ್ಲ ಬಿಡಿ ಸರ್ ಅಂದ. ಪೊಲೀಸ್ ಅಂದ, ಏನು 5 ನಿಮಿಷದ ಕೆಲಸಕ್ಕೆ 300 ರೂಪಾಯಿ ಕೊಡ್ತೀನಿ ಅಂತೇಳೀನಿ, ಹೋಗ್ಲಿ ಇನ್ನೂ 700 ರೂಪಾಯಿ ಜಾಸ್ತಿ ಕೊಡ್ತೀನಿ, 500 ರೂಪಾಯಿ ಕೊಡ್ತೀನಿ. ಏನಿಲ್ಲ, ಗಿಡ ಹತ್ತೋದು, ಒಂದು ಚಾಕು ತೊಗೊಂಡು ಹಗ್ಗ ಕಟ್ ಮಾಡಿಬಿಡು ಅಷ್ಟೇ, ಹೆಣ ಕೆಳಗೆ ಬೀಳುತ್ತಾ, ನಾವು ಹೊತ್ಕೊಂಡು ಹೋಗ್ತೀವಿ, ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಅಂತ ಅಂದು. ಆಗೋದಿಲ್ಲ ಸರ್, ಆಗೋದಿಲ್ಲ ಅಂದವ. ಮತ್ತೆ ಅಲ್ಲೋ, ನಿನಗೆ ಬರೀ 5 ನಿಮಿಷ ಕೆಲಸಕ್ಕೆ 500 ರೂಪಾಯಿ ಕೊಡ್ತೀನಿ ಅಂದ್ರೆ ಆಗೋದಿಲ್ಲ ಅಂತಿಲ್ಲೋ, ಎಂಥವು ನೀನು ದುಡಿಯವ ನೀನು ಎಲ್ಲಾರ ಅಂತ ಬೈದ್ರು. ಏನನ್ಬೇಕವ? ಸರ ರಾತ್ರಿ ಅದನ್ನು ನೇತಾಕಕ್ಕೆ 5,000 ರೂಪಾಯಿ ತೊಗೊಂಡು ನಾನು, ಈಗ ಬಿಚ್ಚಾಕೆ ಬರೀ 500 ರೂಪಾಯಿ ಕೊಡ್ರಿ ಕೇಳಿದ್ರೆ, ನೀನು ಒಂದು 500 ರೂಪಾಯಿ ಹೆಚ್ಚಿಗೆ ಕೊಟ್ಟಿರ್ಬೇಕಾರ ಬಿಚ್ಚಾಕ್ತೀನಿ ಅಂತ. ಒಮ್ಮೆ ಪಾಠ ಮಾಡ್ತಿದ್ದೆ ಸ್ನೇಹಿತರೆ ಶಾಲೆ ಒಳಗೆ. ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಪಾಠ ಮಾಡ್ತಿದ್ದೆ. ಮಾಡಿ ಆಗಿ 2 ದಿನ ಆದಮೇಲೆ ಕೇಳಿದೆ, ಒಬ್ಬ ಹುಡುಗರಿಗೆ ಕೇಳಿದೆ, ಕಿತ್ತೂರು ರಾಣಿ ಚೆನ್ನಮ್ಮನ ಜನ್ಮ ದಿನಾಂಕ ಅಂದ್ರೆ ಕಾಲ ಯಾವುದು ಅಂತ ಕೇಳಿದೆ. ಯಾರು ಹೇಳಲೇ ಇಲ್ಲ. ಕೊನೆಗೊಬ್ಬ ನೆನಪಿಸಿದೆ, ಹೇಳಲೆ ಅಂತೇಳಿ. ಪಾಠ ಮಾಡಿದ್ಗೆ ನೆನಪೈತಿಲ್ಲ ಅಂದ. ಸರ್ ಪಾಠ ಏನೋ ಮಾಡಿರ್ಬೋದು ಅಂದ. ಮಾಡಿರ್ಬೋದಲ್ಲ, ಪಾಠ ಮಾಡೀನಿ, ಹೇಳು ಸರಿಯಾಗಿ, ಕಿತ್ತೂರು ರಾಣಿ ಚೆನ್ನಮ್ಮನ ಕಾಲ ಯಾವುದು ಅಂದೆ. ಯಾರಿಗೂ ಉತ್ತರನ ಗೊತ್ತಾಗೋದು. ನನಗೆ ಮರ್ಯಾದೆ ಪ್ರಶ್ನೆ, ನಾನು ಪಾಠ ಮಾಡಿದ್ದ ಹುಡುಗ್ರಿಗೆ ನೆನಪಿಲ್ಲ ಅಂದ್ರೆ ಹೆಂಗಪ್ಪ ಅಂತೇಳಿ ಸ್ವಲ್ಪ ಕ್ಲೀವ್ ಕೊಟ್ರೆ ಏನಾದರೂ ಮಕ್ಕಳಿಗೆ ನೆನಪಾಗ್ಬೋದು ಅಂತೇಳಿ. ನೋಡ್ರಿ, ನಾನೊಂದು ಸಣ್ಣ ಕ್ಲೀವ್ ಕೊಡ್ತೀನಿ, ನಿಮಗೆ ಗೊತ್ತಾಗ್ಬೋದು ಅಂದೆ. ಎದ್ದು ನಿಂತ್ಕೊಂಡ, ಸರ ನೀವು ಕ್ಲೀವ್ ಕೊಟ್ರೆ ಹೇಳ್ತೀನಿ ರೀ, ನಾನು ನೆನಪಾಗತ್ತೆ ನನಗೆ ಅಂದವ. ಸರಿ, ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಬರೆದು ಬ್ರಾಕೆಟಲ್ಲಿ ಕಾಲ ಬರೆದಿದ್ದೆ ನಾನು, ನೆನಪು ಮಾಡ್ಕೋರಿ ಅಂದೆ. ಹೊಗ್ಗೋ ಅವನು ಅಂದವ. ಎದಕ್ಲೇ ಅಂದೆ. ನಗ ಕತ್ತಿಬಿಟ್ಟವ. ಯಾಕಲೇ ಏನಾಯ್ತು ಅಂದೆ. ಸರ ನೀವು ಬ್ರಾಕೆಟ್ನಾಗ ಬರ್ದಿದ್ರಲ್ಲ, ಅದು ಕಿತ್ತೂರು ರಾಣಿ ಚೆನ್ನಮ್ಮನ ಕಾಲು ಅನ್ರಿ ಅಂದ. ಮತ್ತು ನೀನೇನು ಅನ್ಕೊಂಡ್ಲೇ ಮಗನೇ ಅಂದೆ. ಏನು ಅನ್ಬೇಕ್ರಿ ಅವ? ಸರ ನಾನು ಕಿತ್ತೂರು ಅದಾದ್ರೆ ನೆನಪಿತ್ರಿ ನಂಗೆ. ನೀವು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಪಾಠ ಮಾಡಿದಾಗ ಬ್ರಾಕೆಟಲ್ಲಿ ಬರ್ದಿದ್ರಲ್ಲ, ಅದು ಕಿತ್ತೂರು ರಾಣಿ ಚೆನ್ನಮ್ಮಂದು ಫೋನ್ ನಂಬರ್ ಅನ್ಕೊಂಬಿಟ್ಟು ನಾನು ಮೊಬೈಲ್ ನಂಬರ್ ಅನ್ಕೊಂಡು ಅವನು ಬೆಳತನ ಟ್ರೈ ಮಾಡೀನಿ ರೀ, ಬರೀ ನಾಟ್ ರೀಚಬಲ್ ಬರ್ತೈತಿ ಅಂತ. ಶಾಣೆ ಅದಿ ಬಿಡ್ಲೆ ಅನ್ನ. ಸ್ನೇಹಿತರೆ, ಈ ಕಾಮಿಡಿ ಶೋಗಳನ್ನು ಮಾಡೋಕ್ಕಿಂತ ಮುಂಚೆ ನಾನು ಕೆಲವೊಂದಿಷ್ಟು ಭಾವಗೀತೆಗಳನ್ನು, ಜನಪದ ಗೀತೆಗಳನ್ನು ಅವನ್ನೆಲ್ಲ ಆಡ್ತಿದ್ದೆ. ಒಂದು ಸಂದರ್ಭದಾಗಿಂದ ನಾನು ಈ ಭಾವಗೀತೆಗಳು, ಜನಪದ ಗೀತೆಗಳನ್ನು ಆಡೋದ ಬಿಟ್ಟೆ. ಏನಾಗಿತ್ತಂದ್ರೆ, ನನಗೆ ಜೊತೆಗೆ ಓದಿರ್ತಕ್ಕಂಥ ಒಂದು 7-8 ಮಂದಿ ಸ್ನೇಹಿತರು ಅದಾರ. ನಾನು ಎಲ್ಲೇ ಜನಪದ ಗೀತೆಗಳನ್ನು ಆಡೋಕೆ ಹೋದ್ರೆ ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೆ. ಹಿಂಗೆ ಕೊಪ್ಪಳ ಸಾಹಿತ್ಯ ಭವನದಾಗ ಒಂದು ಫಂಕ್ಷನ್ ನಡೆದಿತ್ತು. ನಾನು ಭಾವಗೀತೆ, ಜನಪದ ಗೀತೆ ಆಡ್ತೀನಿ ಅಂತ ಕೊಟ್ಟಿದ್ದೆ ಹೆಸರನ್ನ. ನಾನು ಪಾಳೆ ಬರೋಕೆ ಇನ್ನೂ 5-6 ಜನ ಆದಮೇಲೆ ಇತ್ತು. ನಮ್ಮ ಫ್ರೆಂಡ್ಸ್ಗೆಲ್ಲ ಹೊರಗಡೆ ಹೋಗಿ ಟೀ ಕುಡಿಸ್ಕೊಂಡು ಕರ್ಕೊಂಬಂದು ಕೂತ್ಕೊಂಡಿದ್ದೆ. ಅವಾಗ ಅವ್ರಿಗೆ ಹೇಳಿದೆ, ನೋಡ್ರಲೇ, ನಾನು ಮೇಲೆ ಸ್ಟೇಜ್ ಮೇಲೆ ಆಡೋಕೆ ಹೋದಾಗ ಮಕ್ಕಳ ನಾನು ಆಡಿದ ತಕ್ಷಣ ನೀವು ಒನ್ಸ್ ಮೋರ್ ಅನ್ಬೇಕು. ಒನ್ಸ್ ಮೋರ್ ಅಂದ್ರೆ ಏನಾಗುತ್ತಾ ಕೇಳಿದ್ರಲ್ಲೇ, ಚೆನ್ನಾಗೈತೆ ಎಲ್ಲರೂ ಒನ್ಸ್ ಮೋರ್ ಅನ್ನಕತ್ತಾರೆ ಪ್ರೇಕ್ಷಕರು ಅಂತ ಆಗುತ್ತಾ ಅಂದ್ರೆ. ಚಿಂತೆನ ಮಾಡ್ಬೋದು, ಹೋಗ್ಲಿ ನೀನು ಆಡೋನು ಎಲ್ಲರೂ ಒಳ್ಳೆ ಬೆಳಕೆ ಇರ್ಬೇಕು, ಹಂಗೆ ಮಾಡ್ತೀವಿ ಅಂದ್ರೆ. ನಮ್ಮ ಹುಡುಗರಲ್ಲ ಖುಷಿಯಿಂದ ಹೋದೆ. ಹೋಗಿ ಮೈಕ್ ಇಟ್ಕೊಂಡು ನಿಂತ್ಕೊಂಡೆ. ಚನ್ನಿ ನಿನ್ನ ಮೇಲೆ ನಂಗ ಮನಸ್ಸೈತೆ, ಕಣ್ ತುಂಬ ನಿನ್ನ ಬಿಂಬ ತುಂಬೈತೆ. ಒನ್ಸ್ ಮೋರ್ ಅಂದ್ರೆ ಥ್ಯಾಂಕ್ ಯು ಅಂದೆ. ಖುಷಿ ಆಗ್ಬಿಡ್ತೆ ನನಗೆ. ಮತ್ತೊಮ್ಮೆ, ಚನ್ನಿ ನಿನ್ನ ಮೇಲೆ ನನಗೆ ಮನಸ್ಸೈತೆ, ಕಣ್ ತುಂಬ ನಿನ್ನ ಬಿಂಬ ತುಂಬೈತೆ. ಒನ್ಸ್ ಮೋರ್, ಚನ್ನಿ ನಿನ್ನ ಮೇಲೆ ನನಗೆ ಮನಸ್ಸೈತೆ, ಕಣ್ ತುಂಬ ನಿನ್ನ ಬಿಂಬ ತುಂಬೈತೆ. ಒನ್ಸ್ ಮೋರ್. ನನಗೆ ಸ್ವಲ್ಪ ಡೌಟ್ ಆಯ್ತು, ಈ ಮಕ್ಕಳು ಏನೋ ಮಾಡ್ತಾರೆ ಇವತ್ತಂದೆ. ಆದರೂ ಸುಧಾರಿಸ್ಕೊಂಡು, ಚನ್ನಿ ನಿನ್ನ ಮೇಲೆ ನನಗೆ ಮನಸ್ಸೈತೆ, ಕಣ್ ತುಂಬ ನಿನ್ನ ಬಿಂಬ ತುಂಬೆ. ಒನ್ಸ್ ಮೋರ್. ನಾ ಇನ್ನೂ ಆಡೋದ್ರಾಗ ಹೇಳಕತ್ಬಿಟ್ರೆ ಮಕ್ಕಳು ಏನೋ ಮಾಡ್ತಿರ್ಲಿ ಏನ್ಯ ಮನುಷ್ಯನಾಗ. ಆದರೂ ಈ ಸಲ ಸುಮ್ಮನೆ ಕರ ಏನಂತೇಳಿ, ಚನ್ನಿ ನಿನ್ನ ಮೇಲೆ ನನಗೆ ಮನಸ್ಸೈತೆ, ಕಣ್ ತುಂಬ ನಿನ್ನ ಬಿಂಬ ತುಂಬೈತೆ. ಒನ್ಸ್ ಮೋರ್ ಅಂದ್ರೆ ಅವ್ರು ಮತ್ತೆ, ಚನ್ನಿ ನಿನ್ನ ಮೇಲೆ ನಂಗೆ ಮನಸ್ಸೈತೆ, ಕಣ್ ತುಂಬ ನಿನ್ನ ಬಿಂಬ ತುಂಬೈತೆ. ಒನ್ಸ್ ಮೋರ್, ಚನ್ನಿ ನಿನ್ನ ಮೇಲೆ ನಂಗೆ ಮನಸ್ಸೈತೆ, ಕಣ್ ತುಂಬ ನಿನ್ನ ಬಿಂಬ ತುಂಬೈತೆ. ಒನ್ಸ್ ಮೋರ್ ಅಂದ್ರೆ ಅವ್ರು ಮತ್ತೆ, ಚನ್ನಿ ನಿನ್ನ ಮೇಲೆ ನಂಗೆ ಮನಸ್ಸೈತೆ, ಕಣ್ ತುಂಬ ನಿನ್ನ ಬಿಂಬ ತುಂಬೈತಲೇ. ಸುಮ್ಮನಿರಲಿ, ಜೀವ ತಗೊಂಡ್ರಿ ಯಾರ್ದಾರ. ಅವತ್ತು ಹೇಳ್ದವ ಸ್ನೇಹಿತರೆ, ಇವತ್ತಿಗೆ ವಾಪಸ್ ನಾನು ಜನಪದ ಗೀತೆ ಆಡ್ತೀನಿ ಅಂತ ಸ್ಟೇಜ್ ಮೇಲೆ ಹೋಗಿಲ್ಲ. ಜೀವ ತಿನ್ನೋರು ಹಿಂಗೆ ಜೊತೆಯಾಗಿರ್ತಾರೆ.
ನಾನು ಹಾಡು ಹಾಡೋದನ್ನ ನಿಲ್ಲಿಸ್ಬಿಟ್ರೆ ಅವತ್ತಿಂದ ಅವರು. ಶರಣು ಮೇಷ್ಟ್ರ ಹಾಸ್ಯ ಚಟಾಕಿಗಳನ್ನ ಕೇಳ್ತಾ ಇದ್ರೆ ಹೊತ್ತು ಹೋಗಿದ್ದೇ ಗೊತ್ತಾಗೋಲ್ಲ. ತಮ್ಮದೇ ಆದ ಶೈಲಿಯ ಕಾಮಿಡಿಯಲ್ಲಿ ಮುಳುಗಿಸಿ ಬಿಡ್ತಾರೆ. ಈ ಮೇಷ್ಟ್ರ ಮತ್ತಷ್ಟು ಹಾಸ್ಯ ಚಟಾಕಿಗಳನ್ನ ಕೇಳೋಣ. ಆದರೆ ಅದಕ್ಕಿಂತ ಮುಂಚೆ ಟೇಕ್ ಎ ಸ್ಮಾಲ್ ಬ್ರೇಕ್. ವಿರಾಮದ ಬಳಿಕ ಶರಣು ಕಾಮಿಡಿ ಕಮಾಲ್ನಲ್ಲಿ ಮತ್ತೊಮ್ಮೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಸಾಕಷ್ಟು ದೃಶ್ಯಗಳನ್ನು ನೋಡ್ತೇವೆ. ಆದರೆ ಆ ಎಲ್ಲ ವಿಷಯಗಳಲ್ಲಿಯೂ ಹಾಸ್ಯಮಯ ಸಂಗತಿಗಳನ್ನು ನಾವು ಹೆಚ್ಚು ಗಮನಿಸೋಕೆ ಹೋಗೋದಿಲ್ಲ. ಆದರೆ ಹಾಸ್ಯವನ್ನು ಹುಡುಕೋ ಜನಕ್ಕೆ ಕಂಡಿದ್ದೆಲ್ಲವೂ ಕೂಡ ಹಾಸ್ಯ ಅಂತಾರೆ. ಹಾಗೆ ಶರಣು ಅವರು ಕೂಡ ಕಾಮಿಡಿಯನ್ನು ತಮ್ಮದೇ ಆದ ಶೈಲಿಯಲ್ಲಿ ಹುಡುಕಿಕೊಳ್ತಾರೆ. ಅನುಭವಕ್ಕೆ ಬಂದ ಹಾಗೆ ಹಾಸ್ಯವನ್ನು ಹಾಗೇ ಹರಿಬಿಡ್ತಾರೆ. ಬನ್ನಿ, ಮತ್ತಷ್ಟೊಬ್ಬರ ಕಾಮಿಡಿ ಕಿಕ್ ಹೇಗಿರುತ್ತೆ ನೋಡೋಣ. ಒಮ್ಮೆ ನಾನು ಶಾಲೆಗೆ ಪಾಠ ಮಾಡ್ತಿದ್ದೆ. ಒಬ್ಬ ವಿದ್ಯಾರ್ಥಿ ಬರೋಬ್ಬರಿ ಅರ್ಧ ಗಂಟೆ ಲೇಟಾಗಿ ಬಂದ. 10 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗೈತಿ, ಮಗ 10:15 ಬಂದಾನ. ಸಿಟ್ಟು ಬಂದ್ಬಿಡ್ತು ನನಗೆ, ಯಾಕಂದ್ರೆ ನಾನು ಅವತ್ತು ಕರೆಕ್ಟ್ ಟೈಮ್ಗೆ ಹೋಗಿದ್ದೆ. ಶಾಲೆಗೆ ಬರೋ ಹೊತ್ತು ಅಲ್ಲೇ ಇದೆ ಅಂದೆ. ಸರ್ ನಾನು ಕರೆಕ್ಟ್ ಟೈಮ್ಗೆ ಬರ್ತಿದ್ದೀನಿ ರೀ ಅಂದ. ಇದು ಕರೆಕ್ಟ್ ಟೈಮ್ 10:15 ಬಂದಿದ್ದು ಅಂದೆ. ಇಲ್ಲ ಸರ್, ನಾನು ಸರಿಯಾದ ಟೈಮ್ಗೆ ಬರ್ತಿದ್ದೆ, ಆದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಜಗಳ ಮಾಡಾಕತ್ತಿದ್ರು ಸರ, ಅದಕ್ಕೆ ಲೇಟ್ ಆತ್ರಿ ಅಂದ. ಜಗಳ ಮಾಡಿದ್ರೆ ಅವ್ರು ಮಾಡ್ತಿರ್ತಾರೆ, ನಿನಗೇನಾಗಿತ್ತು ಅಂದೆ. ಸರ್ ನೀವು ಶೂ ಹಾಕ್ಯಂಬರಲ್ಲ ಅಂದ್ರೆ ಬಡಿತೀರಿ. ಹೌದು, ಅಪ್ಪ ಅಮ್ಮ ಜಗಳ ಮಾಡಾಕತ್ತಿದ್ರು ಅಂದರೆ ನೀನು ಯಾಕೆ ಲೇಟಾಗಿ ಬಂದು ಶೂಕ್ಕೆ ಅದಕ್ಕೆ ಏನು ಸಂಬಂಧ ಅಂದ. ಏನಿಲ್ಲ ಸರ, ನಮ್ಮಪ್ಪ ನಮ್ಮವ್ವ ಇಬ್ಬರು ಬಡ್ದಾಡಕತ್ತಿದ್ರಿ. ನಂದು ಎಡಗಾಲನ್ ಬೂಟು ನಮ್ಮ ಅವ್ನ ಕೈ ಆಗೈತೆ ರೀ, ನಂದು ಬಲಗಾಲನ್ ಬೂಟು ನಮ್ಮ ಅಪ್ಪನ ಕೈ ಆಗೈತೆ ಸರ. ಅವ್ರಿಬ್ರು ಬಡ್ದಾಡಕತ್ತಿದ್ರು, ಅವ್ರು ಬಡ್ದಾಟ ನಿಲ್ಲಿಸಿದ ಮೇಲೆ ಅವ್ರು ಬೂಟ್ ಇಸ್ಕೊಂಡು ಹಾಕ್ಯಂಬಂದಿ. ಚಲೋ ಆತು ಬಿಡು ತಮ್ಮ, ಕುಂದ್ರವ ಅಂದೆ ಸುಮ್ಮನೆ. ಆಮೇಲೆ ಅವ್ನು ಕೇಳಿದೆ, ಯಾಕೆ ತಮ್ಮ ಎದಕ್ಕೆ ಜಗಳ ಐತಿ ನಿಮ್ಮ ಮನ್ಯಾಗ ಅಂತ ಅಂದೆ. ಅವ ಏನು ಅನ್ಬೇಕು, ಸರ ಪೂರ್ತಿ ಹೇಳ ಸ್ವಲ್ಪ ಹೇಳ್ರಿ ಅಂದ. ಇಲ್ಲ ಏನ್ರ ಯಾಕಾಗಲ್ಲಕ್ಕೆ ಹೇಳ್ಬಿಡು ಅಂದೆ ನಾನು. ಎದ್ದು ನಿಂತ್ಕೊಂಡ, ಸರ ನಂಗೆ ಹಂಗೆ ಹೇಳೋಕ್ಕಾಗಲ್ಲ, ಒಂದು ಹಾಡು ಹೇಳ್ತೀನಿ ರೀ ಅಂದೆ. ಎದ್ರ ಸಲುವಾಗಿ, ನಮ್ಮ ಮನೆ ಎದ್ರ ಮನೆ ಆಂಟಿ ಅದಳ್ರಿರ್ಬೇಕು, ಆ ಆಂಟಿಗೆ ನಮ್ಮ ಅವ್ವಗ ಜಗಳ್ರಿ, ಅವರಿಬ್ಬರು ನೋಡಿ ನಮ್ಮ ಅಪ್ಪಂದು ಜಗಳ್ರಿ ಅಂದ. ಏನಾತ್ಲೆ ಅಂತ ಅಂದೆ. ಹೇಳಿದ್ನವ, ನಮ್ಮ ಮನೆಯಲ್ಲಿ ದಿನವೂ ದಿನವೂ ಜಗಳವೇ, ಈ ಜಗಳ ಬಿಡಿಸಲು ಯಾರಿಂದ ಸಾಧ್ಯವೇ, ನಮ್ಮಮ್ಮಿಗೂ ಎದರ ಆಂಟಿಗೂ ಒಂದೇ ಅನುಮಾನ. ಏನ್ಲೇ ನಾನು, ನಮ್ಮಮ್ಮಿಗೂ ಆ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ ಅಂದವ. ಅಯ್ಯವಾ ಇವನು, ಇದು ಜಗಳ ನಿಧನ್ ನಾನು. ಹೌದು ಸರ ಅಂತ ಅಂದೆ. ಚಲೋ ಆತು ಬಿಡ್ಲೆ, ಕೂತ್ಕೊಂಡೆ. ನಾನು ಗಣಿತ ಹೇಳ್ತಿದ್ದೆ ಸ್ನೇಹಿತರೆ, ಗಣಿತ ಹೇಳ್ತಿದ್ದೆ. ಅವತ್ತು ಟೆಸ್ಟ್ ಇಟ್ಟಿದ್ದೆ, ಆ ತಿಂಗಳದ್ದು ಎಲ್ಲರಿಗೆ ಮಾರ್ಕ್ಸ್ ಹೇಳಕತ್ತಿದ್ದೆ. ಹೇಳಿ ಆದಮೇಲೆ ಮನೆಗೆ ಕಳಿಸಿದ್ದೆ. ಆಲ್ರೆಡಿ ಪ್ರಗತಿ ಕಾರ್ಡು ವಾಪಸ್ ಕಲೆಕ್ಟ್ ಮಾಡ್ಕೊಳಕತ್ತಿದ್ದೆ. ಒಬ್ಬವನಿಗೆ ಮಾತ್ರ ಹೇಳಿದ್ದೆ. ಅವನು 30ಕ್ಕೆ ಬರೀ 2 ತಗೊಂಡಿದ್ದ. ಮನೆಗೆ ಹೋಗಿ ತೋರಿಸಿದ್ದೇನೆ ನಿಮ್ಮ ಅಪ್ಪಗೆ ನೀನು ಪ್ರೋಗ್ರೆಸ್ ಕಾರ್ಡ್ ಅಂದೆ. ಸರ್ ತೋರಿಸೀನಿ ರೀ ಅಂತ. ಏನಂದು ನಿಮ್ಮ ಅಪ್ಪ ಅಂದ. ಬ್ಯಾಬಿಡ್ರಿ ಸರ ಜಗ್ಗ ಭೇದ ಅಂತ. ಏನು ಭೇದ ಇಲ್ಲಿ ಬಂದು ಹೇಳಂದು ನಾನು. ಸರ್ ಬ್ಯಾಬಿಡ್ರಿ ಇಲ್ಲೆಲ್ಲ ಹೇಳೋದಲ್ಲ ಅವು ಅಂತಂದೆ. ಅದೆಲ್ಲ ಗೊತ್ತಿಲ್ಲ ನನಗೆ, ನೀನು ಎಷ್ಟು ಶಾಣೆ ಇದೆ ಅಂತ ಇಲ್ಲಿ ಕ್ಲಾಸಿಗೆ ಗೊತ್ತಾಗ್ತಿಲ್ಲ ಬಿಡ್ರಿ ಸರ್, 2 ತಗೊಂಡಿಲ್ಲ ಬರೀ, ಅದನ್ನ ಯಾಕೆ ಹೇಳ್ತೀರಿ ಅಂದೆ. ಅದೆಲ್ಲ ಗೊತ್ತಿಲ್ಲ, ನಿಮ್ಮ ಅಪ್ಪ ಏನಂದ ಬಂದು ಇಲ್ಲಿ ಹೇಳೋ ಅಂತ ಅಂದೆ. ಸರ ಬ್ಯಾಡ್ರಿ ನಾ ಹೇಳಿದ್ ಕೇಳ್ರಿ ಅಂದವ. ಬಾ ಇಲ್ಲಿ ಟೇಬಲ್ ಮೇಲೆ ನಿಂತ್ಗ ಏನಂದ ಹೇಳು ಅಂತ ಅಂದೆ. ನಿಂತ್ಕೊಂಡು ಏನು ಅನ್ಬೇಕ್ರಿ ಅವ. ಏನಂದ ನಿಮ್ಮಪ್ಪ ಅಂದೆ. ಯಾವ ಹುಸುಳೆ ಮಗಲೇ ನಿಂಗೆ ಪಾಠ ಮಾಡಿದ್ದು ಅಂದ್ರಿ ಅಂದವ. ನನ್ನ ಮರ್ಯಾದೆ ನಾನಾ ನಿಂದಿಸಿ ಕಳ್ಕೊಳೋದಾತ ಅಂದ್ಬಿಟ್ಟು. ಒಮ್ಮೆ ಹಿಂಗೆ ನಮ್ಮ ಹಳ್ಳಿ ಪಕ್ಕದಾಗ, ನಮ್ಮೂರ ಪಕ್ಕದಾಗ ಒಂದು ಹಳ್ಳಿಗೆ ನಾನು ಕಾಮಿಡಿ ಶೋ ಮಾಡಕ್ಕೆ ಹೋಗಿದ್ದೆ. ನಗಿಸ್ತಾರಂತವ್ರು ಕರ್ಕೊಂಬರ್ರಿ ಅಂತೇಳಿ ಹೋಗಿದ್ರು. ಹೋಗಿ ಹನುಮಪ್ಪ ದೇವ್ರ ಗುಡಿಯಾಗ, ಇಲ್ಲಿಗೈತೆ ನಮ್ಮ ಸಿಟಿಗೈತೆ ಏನು ರಂಗಮಂದಿರ ಇರಂಗಿಲ್ಲ, ಸ್ಟುಡಿಯೋ ಮಾಡೋದು ಇರಂಗಿಲ್ಲ, ಇನ್ನೇನು ಇರಂಗಿಲ್ಲ. ಹನುಮಪ್ಪನ ಗುಡಿಯಾಗ ಒಂದು ಸ್ಟೇಜ್ ಹಾಕಿಬಿಟ್ಟಿದ್ರೆ, ಒಂದು ಮೈಕ್ ಇಟ್ಟು ಮಾತಾಡ್ರಿ ಅಂದ್ರೆ. ಅವ್ನು ಯಾರು ಮಾತಾಡ್ಬೇಕು ಅಂತ ಹೋಗಿ ನಿಂತ್ಕೊಂಡೆ. ಎಲ್ಲ ಬಂದ್ರೆ ಅವಾಗ 10 ಗಂಟೆಗೆ ಬರಲೇ ನೆಕ್ಲಿ ಮಾಡ್ರ ಬಂದಾರಂತ ಬಂದುಬಿಟ್ರು. ಬಂದರು ಅವ್ರು ಹೆಂಗೆ ಬಂದಾರ, ಹನುಮಪ್ಪನ ಗುಡಿಗೆ ಮೊದಲ ಹಾಸಿಗೆ ಸಮೇತ ಬಂದ್ಬಿಟ್ರೆ, ಹಾಸಿಗೆ ಅಂತ ಕುಂತ್ಕೊಂಡ್ಬಿಟ್ರೆ, ಚಾಪಿ ಉದ್ದಕ್ಕೆ ಸೀಟ್ ಹಿಡ್ಕೊಂಡು ಅಲ್ಲೊಂದು ಕೆಲವೊಬ್ರು ಮಕ್ಕಂದ ಬಿಟ್ರೆ ಉದಕ್ಕೆ. ನೀ ಮಾತಾಡ್ತಮ್ಮ ಅಂತೇಳಿ ದಿಗಲ ಬಿಟ್ಟಿತ್ತು ನನಗೆ, ಇದು ಏನು ಮಾತಾಡ್ಬೇಕು ಇಲ್ಲ ಅಂತೇಳಿ. ಇಲ್ಲಿಂದ ನೋಡಿದ್ರೆ ಅಲ್ಲೊಂದು ಇತ್ತಾಗ ಬಿದ್ದಾವೆ 10 ಮಂದಿ ಕುಂತ್ಕೊಂಡಾರ. ನಾನು ಮುಂದೆ ಕುಂತ್ಕೊಂಡಾರ ಒಂದು 4 ಮಂದಿ ಹೆಣ್ಮಕ್ಳು ಬರೀ ಅಡಿಕೆಲಿ ಹಾಕ್ಕೊಂತ ಏನು ಮಾಡಿದ್ರಿ, ಅಡಿಗೆ ಏನು ಮಾಡಿದ್ರಿ, ಹೊಲ್ದಾಗ ಏನೈತಿ ಮಾತಾಡಕತ್ತಿ ಬಿಟ್ರೆ. ನನಗೂ ಮಾತಾಡಂತಾರೆ. ತಲೆ ಕೆಡ್ತ ನನಗೆ. ಯವ್ವ ಸ್ವಲ್ಪ ಸುಮ್ಮ ಕುಂದ್ರವ, ನಾ ಮಾತಾಡಕತ್ತೀನಿ ಏನು ಅನ್ಬೇಕು ಹೆಣ್ಮಗಳು. ಯಪ್ಪ ನಿನ್ನ ಮಾತಾಡಕ್ಕೆ ಕರ್ಸ್ಯಾರ, ನಾವು ಭಾಳ ದಿನಕ್ಕೆ ನಾವು ಕಲ್ತೀವಿ, ನಮ್ಮದು ನಾವು ಮಾತಾಡ್ತೀವಿ, ನಿಂದು ನೀ ಮಾತಾಡಂದ್ಲ ಆಕಿ. ಹೋಗೋ ಇವನು ಸುಮ್ಮ ಮುಗಿಸ್ಕೊಂಡ್ಬಂದು ಇನ್ನೇನು ಮಾಡ್ಬೇಕು. ಮಾತಾಡಿದೆ ಸ್ನೇಹಿತರೆ, 1 ತಾಸು 1.5 ತಾಸು 2 ತಾಸು ಮಟ್ಟ ಮಾತಾಡಿದೆ. ಅವರು ತಮ್ಮದು ಮಾತಾಡಿದ್ರು, ನಂದು ಕೇಳಿದ್ರು ಗೊತ್ತಾಗಲಿಲ್ಲ. ಒಟ್ಟು ನಾನು ಹೋಗಿದ್ದೆ ಅಂತೇಳಿ ಮಾತಾಡಿದೆ.
ಎಲ್ಲರೂ ಕುಂತು ಅಂದ್ರೆ ಕೇಳಾಕತ್ತಾರ ಅಂತ ನಾನು ಅನ್ಕೊಂಡಿನಿ. ಎದ್ರ ಒಂದು ಪೂರ್ತಿ ಮುಂದೆ ಬಂದು ಮುದೇಕೆ ಬಂದು ಜೋರು ಅಳಾಕತ್ತಿ ಬಿಟ್ಟೈತಿ. ಇವನು ನಾನು ನೋಡಿದ್ರೆ ಏನು ಅಳ ಅಂತ ಸೀನ್ ಏನು ಹೇಳಿಲ್ಲ, ತವರಿಗೆ ಬಾತಂಗಿ ಕಥೆನೂ ಹೇಳಿಲ್ಲ. ನಾನು ಯಾಕೆ ಈ ಮುದೇಕೆ ಅಳಾಕತ್ತೈತಿ ಅಂತ, ಯಾಕಮ್ಮ ಯಾಕೆ ಅಳಾಕತ್ತಿ ಅಂತ ಕೇಳಿದೆ. ತಮ್ಮ 1.5 ತಾಸು ಆತು ಹಿಂಗೆ ಮಾತಾಡಕತ್ತಿ ನೀನು ಅಂದ್ಲು. ಹೌದಮ್ಮ ಅದಕ್ಕೆ ಯಾಕೆ ಅಳಾಕತ್ತಿ ಅಂದೆ. ಮೊನ್ನೆ ನಮ್ಮ ಮನ್ಯಾಗ ಒಂದು ಎಮ್ಮೆ ಸತ್ತೋತಪ್ಪ ಅಂದ್ಲು. ಹೊಗ್ಗ ನಾನು ಇಲ್ಲಿ ಮಾತಾಡಕತ್ತೀನಿ, ನೀನು ಎಮ್ಮೆ ಸತ್ತಿದ್ದು ನೆನ್ಸ್ಕೊಂಡು ಅಳಾಕತ್ತೀನಿ, ಇರ್ಲಿ ಬಿಡ ನಾ ಅಂದೆ. ಅದಕ್ಕಲ್ಲಪ್ಪ ಅಂದ್ಲು. ಮತ್ತೇನಾತಮ್ಮ ಅಂದೆ. ಎಮ್ಮೆ ಸತ್ತು ಅರ್ಧ ಗಂಟೆದಾಗ ಕರನು ಸತ್ತೋತಪ್ಪ ಅಂದ್ಲು. ಮೋಸ್ಟ್ಲಿ ಅದನ್ನ ನೆನ್ಸ್ಕೊಂಡು ಅಳಾಕತ್ತೀನಿ ಬಿಡ ಅಂದೆ. ಅದಕ್ಕಲ್ಲ, ಎಮ್ಮೆ ಸತ್ತು ಅರ್ಧ ಗಂಟೆದಾಗ ಕರ ಒದಿರಿ ಸತ್ತೋತು. ನೀನು 1.5 ತಾಸು ಆಗೈತಿ ಈಗ ಮಾತಾಡಕತ್ತಿ, ಅವಾಗ್ಲಿಂದ ಹಿಂಗೆ ಒದರಾಕತ್ತಿದಿ, ಎಲ್ಲಿ ನೀನು ಇನ್ಮೇಲೆ ಬಿದ್ದು ಸತ್ತೋಕಿ ಅಂತ ನೆನ್ಸ್ಕೊಂಡು ಅಳಾಕತ್ತೀನಪ್ಪ. ಅಲ್ಲಿಗೆ ಮುಗಿಸ್ಬಿಟ್ಟು ನಾನು, ಬೇಡ ನೀನು ನನ್ನ ಬಗ್ಗೆ ಏನೇನು ತಿಳ್ಕೊಂಡಿ ಅಂತಂದು, ಬೇಡವ ನೀನು ನಾನು ಇನ್ನು ಮಾತಾಡೋದ ಬಿಟ್ಬಿಡ್ತೀನಿ ಅಂತೇಳಿ ಫಂಕ್ಷನನ್ನು ಮುಗಿಸಿ ಬಂದುಬಿಟ್ಟೆ. ಸ್ನೇಹಿತರೆ, ಇಲ್ಲಿ 100 ಕಡೆ ಅಡ್ಡಾಡೋದ್ರಿಂದ ಇಂಥವು ಸಾಕಷ್ಟು ಸಿಗ್ತಾವೆ ನಮಗೆ. ಒಮ್ಮೆ ಯಾರೋ ಓದಕ್ಕೆ ಕೇಳಿದ್ರು ನನಗೆ, ಮೇಷ್ಟ್ರಲ್ಲ ನೀವು ಅಂದ್ರೆ. ಹೌದ್ರಿ ಅಂತ ಅಂದೆ. ಇವು ಕಾಮಿಡಿ ಪ್ರೋಗ್ರಾಮನ್ನೆಲ್ಲ ಮಾಡ್ತೀರಲ್ಲ ನೀವು? ಹೌದ್ರಿ ಅಂದೆ. ಹೆಂಗೆ ನಿಮಗಿದೆಲ್ಲ ಅಂದ್ರೆ, ಏನಿಲ್ಲರಿ ಕಲ್ಕೊಂಡಿನ ಒಂದು. ಆಮೇಲೆ ನಮ್ಮಪ್ಪ ಕೂಡ ಏನಾಗಿದ್ರು, ರಂಗಭೂಮಿ ಒಳಗೆ ಕೆಲಸ ಮಾಡ್ತಿದ್ರು, ಹಂಗಾಗಿ ಅವರಿಂದ ಸ್ವಲ್ಪ ನಮಗೆ ಅರ್ದು ಬಂದಿದ್ದು. ನಮ್ಮಪ್ಪನೂ ನಾಟಕ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು, ನಾಟಕ ಮಾಡ್ತಿದ್ರು. ನಮ್ಮ ಅಜ್ಜ ಕೂಡ ನಾಟಕದಲ್ಲಿ ಇಂಟ್ರೆಸ್ಟ್ ಇದ್ರು. ಹಾಗಾಗಿ ನಾವು ಇದನ್ನು ಮಾಡಾಕತ್ತೀವಿ ಅಂದ್ರೆ ಏನು ಅನ್ಬೇಕು? ಹೋಸ್ರು ನೀವು ಮನೆಯಾಗ ಇದಕ್ಕೆ ನಿಂತು ಬಿಟ್ರೇನ ಅಂತ. ಹೆಂಗೆ ಅನ್ಕೊಂತೀರಿ ಹೇಳ್ರಿ ಅದನ್ನು? ಅಂದ್ರೆ ತಯಾರಾಗಿಬಿಟ್ರೇನ ಅಂತ ಇದಕ್ಕೆ. ಹೌದಪ್ಪ ನಾವು ಇದಕ್ಕೆ ತಯಾರಾಗಿಬಿಟ್ಟಿವಿ ಅಂತ ಹೇಳಿ ಬಂದು ಇನ್ನೇನು ಮಾಡೋಕ್ಕಾಗುತ್ತೆ? ಸುಮಾರು ಇಂಥ ಅನುಭವಗಳು ಸಾಕಷ್ಟು ಆಗ್ತವೆ ಸ್ನೇಹಿತರೆ. ಈ ರೀತಿಯಲ್ಲಿ ಹೇಳ್ತಾ ನಗ್ತಾ ಇರಿ, ಪಕ್ಕದಲ್ಲಿದ್ದವ್ರನ್ನು ನಗಿಸ್ತಾ ಇರಿ. ಹಾಗೆ ನಗುವಿಲ್ಲದ ಜೀವನ ವ್ಯರ್ಥ. ಹಾಗಾಗಿ ನಗನಗ್ತಾನೆ ಬಾಳಿ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ದೇವರು ಯಾವತ್ತೂ ಸಮಸ್ಯೆಗಳನ್ನು ಕೊಟ್ಟರೆ ಅದರ ಜೊತೆಗೆ ಕೀ ಮತ್ತು ಲಾಕ್ ಮತ್ತು ಕೀ ಎರಡನ್ನು ಕೊಟ್ಟಿರ್ತಾನೆ. ಪರಿಹಾರ ಅನ್ನೋ ಕೀ ಕೂಡ ಕೊಟ್ಟಿರ್ತಾನೆ. ಅದು ನಮ್ಮ ಕಡೆಯಿಂದನೇ ಆಗಬೇಕು ಅಂತ ಹೇಳ್ತಾ ಈ ನಗೆ ವಿರಾಮ ನೀಡ್ತೇನೆ. ಎಲ್ರಿಗೂ ನಮಸ್ಕಾರ. ಮುರುಡಿ ಮೇಷ್ಟ್ರು ಇಷ್ಟೊತ್ತು ನಿಮ್ಮನ್ನೆಲ್ಲ ನಗೆಗಡಿಲಿನಲ್ಲಿ ತೇಲಿಸಿದರು. ಸಾಕಷ್ಟು ಹಾಸ್ಯ ಚಟಾಕಿಗಳನ್ನು ಆರಿಸಿ ರಂಜಿಸಿದರು. ಇಷ್ಟು ಮಾತ್ರವಲ್ಲ, ಇನ್ನಷ್ಟು ಸಂಚಿಕೆಗಳಲ್ಲಿ ಶರಣು ಮೇಷ್ಟ್ರು ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾರೆ, ಮತ್ತಷ್ಟು ಕಾಮಿಡಿ ಪಂಚ್ಗಳನ್ನು ಕೊಡ್ತಾರೆ. ನಿರೀಕ್ಷಿಸಿ. ಇದೇ ಇವತ್ತಿನ ವಿಶೇಷ. ಶರಣು ಕಾಮಿಡಿ ಕಮಾಲ್. ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ತೆ.